ತಾಲೂಕಿನ ಬೆಳ್ಳಾರೆ ಮೆಸ್ಕಾಂ ಶಾಖಾ ಕಚೇರಿ ವ್ಯಾಪ್ತಿಯಲ್ಲಿ ಲೈನ್ಮೆನ್ಗಳ ಕೊರತೆ ಎದುರಾಗಿದ್ದು ಪರಿಣಾಮವಾಗಿ ವಿದ್ಯುತ್ ಬಳಕೆದಾರರು ಸಮಸ್ಯೆಗೊಳಗಾಗ್ತಿದ್ದಾರೆ. ಬೆಳ್ಳಾರೆ ಮೆಸ್ಕಾಂ ಶಾಖಾ ಕಚೇರಿ ವ್ಯಾಪ್ತಿಯಲ್ಲಿ ಈಗ ಅಂದಾಜು 350ಕ್ಕಿಂತ ಹೆಚ್ಚು ಪರಿವರ್ತಕಗಳು ಇದೆ. ಬೆಳ್ಳಾರೆ ಶಾಖಾ ವ್ಯಾಪ್ತಿಯ ಅಂದಾಜು 250 ಚದರ ಕಿಲೋಮೀಟರ್ ಅನ್ನ ಒಳಗೊಂಡಿದೆ. ಆದರೆ ಇಲ್ಲಿ ಈಗ ಕೇವಲ 6 ಜನ ಲೈನ್ಮ್ಯಾನ್ಗಳು ಕರ್ತವ್ಯವನ್ನ ನಿರ್ವಹಿಸುತ್ತಿದ್ದಾರೆ. ಇಲ್ಲಿ ರಾತ್ರಿ ಸಮಯದಲ್ಲಿ ವಿದ್ಯುತ್ ಕೈಕೊಟ್ಟರೆ ವಿದ್ಯುತ್ ಸಮಸ್ಯೆಯನ್ನು ಸರಿಪಡಿಸಲು ಲೈನ್ಮ್ಯಾನ್ಗಳು ಇರುವುದಿಲ್ಲ. ಬೆಳ್ಳಾರೆ ಮೆಸ್ಕಾಂ ಶಾಖಾ ಕಚೇರಿಯ ವ್ಯಾಪ್ತಿಗೊಳಪಡುವ ಹೆಚ್ಚಿನ ಭಾಗಗಳು ಗ್ರಾಮೀಣ ಪ್ರದೇಶದಲ್ಲಿಯೇ ಇದೆ. ವಿದ್ಯುತ್ ಲೈನ್ಗಳು ಹಾದು ಹೋಗುವ ಹೆಚ್ಚಿನ ಸ್ಥಳವು ಕಾಡು ಮರಗಳಿಂದ ತುಂಬಿದ್ದು ಈ ಭಾಗದಲ್ಲಿ ಆಗಾಗ ವಿದ್ಯುತ್ ನಿಲುಗಡೆಯಾಗ್ತದೆ. ಇದರಿಂದ ವಿದ್ಯುತ್ ಸಮಸ್ಯೆಯನ್ನು ಸರಿಪಡಿಸಲು ಬಹಳ ದಿವಸಗಳು ಬೇಕಾಗ್ತದೆ. ಅಲ್ಲದೆ ಶಾಖಾ ಕಚೇರಿಯಲ್ಲಿನ ಲೈನ್ಮ್ಯಾನ್ಗಳ ಪೈಕಿ ಒಂದು ಲೈನ್ನ ಲೈನ್ಮ್ಯಾನ್ ವಾರದ ರಜೆಯಲ್ಲಿ ಇರುವಾಗ ರಜೆಯಲ್ಲಿನ ಸಿಬ್ಬಂದಿಯ ವಿದ್ಯುತ್ ಲೈನ್ನಲ್ಲಿ ದೋಷ ಉಂಟಾದಾಗ ಬದಲಿ ಲೈನ್ಮ್ಯಾನ್ಗಳನ್ನು ನೇಮಕ ಮಾಡಲಾಗುತ್ತಿಲ್ಲ. ಇದರಿಂದ ಸಮಸ್ಯೆ ಎದುರಾಗುತ್ತದೆ ಎಂದು ಸ್ಥಳೀಯರು ದೂರುತ್ತಿದ್ದಾರೆ. ರಾತ್ರಿ ಫೋನ್ ಮಾಡಿದ ತಕ್ಷಣ ಕೆಲವು ಲೈನ್ ಮ್ಯಾನ್ಗಳು ಸ್ವಿಚ್ ಆಫ್ ಮಾಡಿರ್ತಾರೆ ಅಥವಾ ಕೆಲವು ಲೈನ್ ಮ್ಯಾನ್ಗೂ ಸಿಗ್ತಾ ಇಲ್ಲ. ಇದನ್ನು ನಾವು ಜೈ ಅವರ ಗಮನಕ್ಕೂ ಕೂಡ ತಂದಿದ್ದೇವೆ. ಜೈ ಅವರು ಆದಷ್ಟು ಅವರಿಂದ ಆದಂಥ ಪ್ರಯತ್ನವನ್ನು ಮಾಡಿದ್ದಾರೆ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಒಂದು ಮೇಸ್ತ್ರಿ ಮತ್ತು ಒಂದು ವೆಹಿಕಲ್ ಅನ್ನು ಬೆಳ್ಳಾರಿಗೆ ಖಂಡಿತವಾಗಿ ಕೊಡಬೇಕು. ಮಳೆಗಾಲದಲ್ಲಿ ಅನಾಹುತಗಳು ಜಾಸ್ತಿ ಬೆಳ್ಳಾರೆ ಪರಿಸರದಲ್ಲಿ ಅಕ್ಕಪಕ್ಕದಲ್ಲಿ ಆಗ್ತಾ ಇದೆ. ಇದಕ್ಕೆ 2 ಲೈನ್ ಮ್ಯಾನ್ ಮತ್ತು ಒಂದು ಜೀಪನ್ನು ಒದಗಿಸುವ ಮುಖಾಂತರ ಮೆಸ್ಕಾಂ ಇದಕ್ಕೆ ಎಚ್ಚೆತ್ತುಕೊಳ್ಳಬೇಕು ಅಂತ ಈ ಸಂದರ್ಭ. ಬೆಳ್ಳಾರೆ ಮೆಸ್ಕಾಂ ಶಾಖಾ ಕಚೇರಿಗೆ ಒಟ್ಟು 9 ಗ್ರಾಮಗಳಿದ್ದು ಈಗ ಇರುವುದು ಕೇವಲ 6 ಮಂದಿ ಲೈನ್ಮ್ಯಾನ್ಗಳು ಮಾತ್ರ. ಗ್ರಾಮಕ್ಕೆ ಒಪ್ಪನಂತೆ ಲೈನ್ಮ್ಯಾನ್ಗಳು ಇಲ್ಲ. ಈ 6 ಜನರ ಪೈಕಿ ಕೆಲವು ಮಂದಿಗೆ ಬಡ್ತಿಯಾಗಿರುವುದರಿಂದ ಅವರು ಬೇರೆ ಕಡೆ ತೆರಳುವವರಿದ್ದಾರೆ. ಇದರಿಂದ ಬೆಳ್ಳಾರೆ ಶಾಖಾ ವ್ಯಾಪ್ತಿಯ ವಿದ್ಯುತ್ ಬಳಕೆದಾರರಿಗೆ ಇನ್ನಷ್ಟು ಸಮಸ್ಯೆಯಾಗಲಿದೆ. ಬೆಳ್ಳಾರಪೇಟೆ ತಾಲೂಕಿನ 2ನೇ ಅತಿದೊಡ್ಡ ಪೇಟೆಯಾಗಿದ್ದು ಇದು ವಾಣಿಜ್ಯ ವ್ಯವಹಾರ ಕೇಂದ್ರವಾಗಿ ಶೈಕ್ಷಣಿಕ ಕೇಂದ್ರವಾಗಿ ಅಭಿವೃದ್ಧಿ ಹೊಂದುತ್ತಿದೆ. ಅಲ್ಲದೆ ಇಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಖಾಸಗಿ ಆಸ್ಪತ್ರೆ, ಕ್ಲಿನಿಕ್, ಲ್ಯಾಬ್, ಧಾರ್ಮಿಕ ಕೇಂದ್ರಗಳು ಇವೆ. ಬೆಳ್ಳಾರೆ ಪೇಟೆ ಸುಳ್ಯ ತಾಲೂಕು ವ್ಯಾಪ್ತಿಗೆ ಸೇರಿದ್ರೂ ಸುಳ್ಯ ಮತ್ತು ಪುತ್ತೂರು ತಾಲೂಕಿನ ಗಡಿಭಾಗದಲ್ಲಿಯೇ ಇದೆ. ಈ ಕಾರಣದಿಂದ ಪುತ್ತೂರು ತಾಲೂಕಿನ ಗಡಿಭಾಗದ ಜನರು ಬೆಳ್ಳಾರಿಯೊಂದಿಗೆ ನಿರಂತರ ಸಂಪರ್ಕ ಇಟ್ಟುಕೊಂಡಿದ್ದಾರೆ. ಮೆಸ್ಕಾಂ ಲೈನ್ ಮ್ಯಾನ್ಗಳ ಕೊರತೆಯನ್ನ ನೀಗಿಸಿ ಸಿಬ್ಬಂದಿಗಳ ವಾರದ ರಜೆ ಹಾಗೂ ಇತರ ರಜಾ ದಿನಗಳು ವಿದ್ಯುತ್ ಲೈನ್ನಲ್ಲಿ ದೋಷ ಉಂಟಾದಾಗ ಹಾಗೂ ತುರ್ತು ನಿರ್ವಹಣೆಗಾಗಿ ಬೆಳ್ಳಾರೆ ಮೆಸ್ಕಾಂ ಶಾಖಾ ಕಚೇರಿಯಲ್ಲಿ ಬದಲಿ ಲೈನ್ ಮ್ಯಾನ್ಗಳು ಕಡ್ಡಾಯವಾಗಿ ಕರ್ತವ್ಯ ನಿರ್ವಹಿಸಲು ಕ್ರಮ ಕೈಗೊಳ್ಳಬೇಕೆಂದು ಈ ಭಾಗದ ಜನರು ಒತ್ತಾಯಿಸುತ್ತಿದ್ದಾರೆ. ತೇಜಸ್ವರ್ ತೊಡಿಕನ V4 News 24/7 ಬೆಳ್ಳಾರೆ.